ಧನ್ಯವಾದಗಳು. ವೇದಿಕೆಯ ಮುಂದೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಗೋ ರಕ್ಷೋ ರಕ್ಷಿತಃ, ಧರ್ಮ ಮತ್ತು ಸಂಸ್ಕೃತಿಗಳಲ್ಲಿ ಗೋವಿನ ಮಹತ್ವ ಮತ್ತು ಪಾವಿತ್ರತೆಯ ನೃತ್ಯ ರೂಪಕ ಇದೀಗ ವೇದಿಕೆಯಲ್ಲಿ. ಹಸುವಿನ ಅಂಬಾ ಧ್ವನಿಯು ಓಂಕಾರನಾದವಾಗಿದೆ. ನಮ್ಮ ಸಂಪೂರ್ಣ ಬದುಕು ಒಂದಿಲ್ಲ ಒಂದು ಬಗೆಯಲ್ಲಿ ಗೋಮಾತೆಯ ಉಪಕಾರಗಳ ಮೇಲೆ ಅವಲಂಬಿತವಾಗಿದೆ. ಮಾತಾ ಸ್ವರೂಪಿಣಿ ಗೋಮಾತೆ ವಿಶ್ವಮಾತೆಯೂ ಆಗಿದ್ದಾಳೆ. ಹೌದು, ವೇದ ಕಾಲದಿಂದಲೂ ಗೋವನ್ನು ದೇವತಾ ಸ್ವರೂಪಿ ಎಂದು ಪೂಜಿಸುತ್ತಾ ಬರುತ್ತಿರುವವರು ನಾವು. ಭಾರತೀಯರ ಜ್ಞಾನ, ಸಕಲೈಶ್ವರ್ಯ ಸಂಪತ್ತು, ಶಕ್ತಿ, ಭಾವ ಸಂಬಂಧಗಳ ಪ್ರತೀಕವೇ ಗೋಮಾತೆ. ಗೋರಕ್ಷಣೆಯಿಂದ ಇಡೀ ಜಗತ್ತಿನ ರಕ್ಷಣೆ ಸಾಧ್ಯ ಎನ್ನುವುದಕ್ಕೆ ಆಧ್ಯಾತ್ಮಿಕ, ವೈಜ್ಞಾನಿಕ ಕಾರ್ಯಕಾರಣ ಸಂಬಂಧಗಳು ನಮ್ಮ ಮುಂದಿವೆ. ಹಾಗಾಗಿ ಬನ್ನಿ, ಗೋ ಸಂಪತ್ತನ್ನು ವಿವೇಚನಾ ಸಹಿತರಾಗಿ ಬಳಸಿ ಉಳಿಸಿ ಬೆಳೆಸೋಣ. ಗೋ ರಕ್ಷೋ ರಕ್ಷಿತಃ, ಗೋ ರಕ್ಷೋ ರಕ್ಷಿತಃ. ಹಿಂದೂ ಧರ್ಮದ ಅತ್ಯಂತ ಪುರಾತನ ಮತ್ತು ಅತ್ಯಂತ ಪವಿತ್ರ ಗ್ರಂಥಗಳಾಗಿರುವ ವೇದಗಳು ಹಸುವಿನ ಆಧ್ಯಾತ್ಮಿಕ ಸಂಕೇತಗಳಿಂದ ತುಂಬಿವೆ. ಋಗ್ವೇದದಲ್ಲಿ ಗೋವುಗಳು ಪ್ರಾಚೀನ ಜೀವನ ಮತ್ತು ಜ್ಞಾನದ ಸಂಕೇತವಾಗಿದೆ. ಹೌದು, ಇದಕ್ಕೆ ಸಾಕ್ಷೀಭೂತ ಶಿವಪುರಾಣದ ನಂದಿಯ ಕತೆ ಇದೀಗ ಬನ್ನಿ ನೋಡೋಣ. ಮಕ್ಕಳಿಲ್ಲದ ಶಿಲಾದ ಮಹರ್ಷಿಗಳು ಶಿವನ ಕುರಿತಾದ ಘೋರವಾದ ತಪಸ್ಸು ಮಾಡಿ ಪಡೆದ ಮಗನೇ ನಂದಿ. ಓ
ಜಗದ ಮಂಗಳದಿ ನಿರತ ಅವರೇ ವರುಣ ಮಿತ್ರರು. ಜಗದ ಮಂಗಳದಿ ನಿರತ ಅವರೇ ವರುಣ ಮಿತ್ರರು. ಮಗುವಿನ ಯುವು ಅಲ್ಪವೆಂದರಿತು ಮನದಲ್ಲೇ ಮರುಗಿದನ ಶಿಲಾದ ಮುನಿಯೋ ಮನದಲ್ಲೇ ಮರುಗಿದನ ಶಿಲಾದ ಮುನಿಯೋ ಶಿಲಾದ ಮುನಿಯೋ ಮರುಗಿದನ ಶಿಲಾದ ಮುನಿಯೋ ಮುನಿ ತಿಳಿಸಲ ನಂದಿಗ ಸತ್ಯವ ಮುನಿ ತಿಳಿಸಲ ನಂದಿಗ ಸತ್ಯವ ಹೊರಟ ಬಾಲಕವನಕ್ಕೆ ತಪ್ಪಗೈಯಲು ಹೊರಟ ಬಾಲಕವನಕ್ಕೆ ತಪ್ಪಗೈಯಲು ಮುನಿ ತಿಳಿಸಲ ನಂದಿಗ ಸತ್ಯವ ಹೊರಟ ಬಾಲಕವನಕ್ಕೆ ತಪ್ಪಗೈಯಲು ಹೊರಟ ಬಾಲಕವನಕ್ಕೆ ತಪ್ಪಗೈಯಲು ಹೊರಟ ಬಾಲಕವನಕ್ಕೆ ತಪ್ಪಗೈಯಲು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮುಗುದ ಮನಸ್ಸಿನ ಮಗುವ ತಪಕ್ಕೊಲಿದ ಹರನು ಹರಸುತ್ತಲಿ ಕೇಳಿದ ಅಭೀಷ್ಟ ಏನೆಂದು. ಮಗು ಏಳು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೇನು ಬೇಕು ಕೇಳು. ಏನು ಬೇಡಲಾರೆ ತಂದೆ, ಸದಾ ನಿನ್ನ ಜೊತೆಯಲ್ಲೇ ಇರುವಂತೆ ಅನುಗ್ರಹಿಸು. ಸದಾ ನಿನ್ನ ಜೊತೆಯಲ್ಲೇ ಇರುವಂತೆ ಅನುಗ್ರಹಿಸು. ಆಗಬಹುದು. ನನ್ನ ರಜತಗಿರಿಯ ದ್ವಾರಪಾಲಕನಾಗಿ ಶಿವ ಗಣಗಳಿಗೆ ಅಧಿಪತಿಯಾಗಿರು. ನಿನಗೆ ಮಂಗಳವಾಗಲಿ. ಶಿವನಿಗೆ ನಂದಿ ಎಂದರೆ ಬಹಳ ಪ್ರಿಯ. ಮಹಾದೇವನೊಂದಿಗೆ ನಂದಿ ಇಲ್ಲದ ಸ್ಥಳವೇ ಇಲ್ಲ. ಶಿವನೆದ್ದೆಡೆ ನಂದಿಗೂ ಸ್ಥಾನ, ಪೂಜೆ ಇದೆ. ನಂದಿಯನ್ನು ಪೂಜಿಸದೆ ಶಿವನ ಪೂಜೆಯದು ಅಪೂರ್ಣ ಎಂದು ಪರಿಗಣಿಸಲಾಗುತ್ತದೆ. ಹೌದು, ನಂದಿ ಶಿವನಿಗೆ ಪ್ರೀತಿ ಪಾತ್ರನಾದಂತೆ ನಾವು ಪೂಜಿಸುವ ಶ್ರೀಕೃಷ್ಣ ಪರಮಾತ್ಮನಿಗೂ ಗೋವಿನ ಜೊತೆ ಅವಿನಾಭಾವ ಸಂಬಂಧ. ಆತನಿಗೆ ಗೋವುಗಳೆಂದರೆ ಪಂಚಪ್ರಾಣ. ಗೋವು ಮತ್ತು ಗೋವಿನ ಉತ್ಪನ್ನಗಳ ಧಾರ್ಮಿಕ ವೈಜ್ಞಾನಿಕ ಮಹತ್ವ ಮತ್ತು ಪಾವಿತ್ರ್ಯತೆ ಮನುಜ ಮತಕ್ಕೆ ಮನದಟ್ಟಾಗಬೇಕಿದೆ. ಇಲ್ಲದಿದ್ದಲ್ಲಿ ಸ್ವಾರ್ಥ, ದುರಾಭಿಮಾನದ ಯಾಂತ್ರಿಕ ಬದುಕಿ ಕೊನೆಗೆ ನೀನಾರಿಗಾದೆಯೋ ಎಲೆ ಮಾನವ ಎಂದು ನಮ್ಮನ್ನೇ ನಾವು ಕೇಳುವಂತಾಗಬಹುದು. ಗೋವಿನ ಮಹತ್ವವನ್ನು ಜಗತ್ತಿಗೆ ಸಾರಲು ವಿಷ್ಣುವು ಗೊಲ್ಲರ ಮತದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ ಸಾಮಾನ್ಯ ಮನುಷ್ಯನಂತೆ ಗೋವುಗಳನ್ನು ಮೇಯಿಸಿ ಮತ್ತು ಪಾಲಿಸಿ ಗೋಪಾಲ ಎಂಬ ಹೆಸರನ್ನು ಪಡೆದನು. ಆತನ ವಿಶ್ವ ಸಂದೇಶ ಇಂದೀಗ ನಮಗೆಲ್ಲರಿಗೂ ಅನುಕರಣೀಯವಾಗಿದೆ. ಗೋವುಗಳು ನಮ್ಮ ಬಳಿಗೆ ಬರಲಿ, ಅವು ವಿಶ್ವಕ್ಕೆ ಕಲ್ಯಾಣವನ್ನು ತರಲಿ. ಗೋವುಗಳನ್ನು ವೃದ್ಧಿ ಮಾಡುವ ಹಾಗೂ ರಕ್ಷಿಸುವ ಕರ್ತವ್ಯ ನಮ್ಮದು. ನಮ್ಮ ಹಸುಗಳು ಎಂದೂ ಕಳೆದು ಹೋಗುವುದಿಲ್ಲ. ಕಳ್ಳರಿಂದ ಅವುಗಳಿಗೆ ಹಾನಿಯಾಗುವುದಿಲ್ಲ. ಶತ್ರುಗಳ ಆಯುಧಗಳು ಅವುಗಳನ್ನು ಎಂದೂ ಗಾಯಗೊಳಿಸುವುದಿಲ್ಲ. ಹಸುಗಳು ಪವಿತ್ರ, ಅವು ನಮ್ಮ ಸಮೃದ್ಧಿ.
ಪುಣ್ಯಕೋಟಿಯ ಹಾಡು ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ?
ನಾವು ಚಿಕ್ಕವರಿರುವಾಗ ನಮ್ಮ ಗುರುಗಳು ಈ ಹಾಡು ಹೇಳುತ್ತಿದ್ದಂತೆ ನಾವು ಪುಣ್ಯಕೋಟಿಯ ನೆನೆದು ಅವಳ ಕರುವನ್ನು ನೆನೆದು ಕಣ್ಣೀರು ಹಾಕಿದ್ದಿದೆ. ನಮ್ಮ ಮೌಲ್ಯಗಳ ಪ್ರತಿರೂಪ ಆಗಿರುವ ಪುಣ್ಯಕೋಟಿಯ ಸತ್ಯ ಮಾತು ಪರಿಪಾಲನೆ ನಮ್ಮಲ್ಲೂ ಸಾತ್ವಿಕ ಮೌಲ್ಯ ತುಂಬಿತ್ತು. ಆಕೆ ಸೌಮ್ಯ, ಆಕೆ ವಿಧೇಯ, ಆಕೆ ನಿರುಪದ್ರವ ಮತ್ತು ಪ್ರೀತಿಯಿಂದ ಕೂಡಿರುತ್ತಾಳೆ. ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಖೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯ ನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ಪ್ರಾಮಾಣಿಕತೆ ಮತ್ತು ಸತ್ಯಪರತೆಯ ಮಹತ್ವವನ್ನು ಸಾರುವುದು ಈ ಹಾಡಿನ ಮುಖ್ಯ ಹಂದರ. ಹೃದಯವನ್ನು ಆರ್ದ್ರಗೊಳಿಸುವ ಈ ಸತ್ಯಪರತೆಯ ಕಥೆಯನ್ನು, ಸಾತ್ವಿಕ ಗೋವು ಪುಣ್ಯಕೋಟಿಯ ಕಥೆಯನ್ನು ಹೇಳುವ ಈ ಗೋವಿನ ಹಾಡನ್ನು ಈಗ ಕೇಳೋಣ ಬನ್ನಿ. ಮಂಡಲ ಮಧ್ಯದೊಳಗೆ ತೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ತೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಡಸಿನಿಂದ ತುರುಗಳನ್ನು ಬಡಿಗೆ ಕರೆದನು ಹರುಷದಿ. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಡಸಿನಿಂದ ತುರುಗಳನ್ನು ಬಡಿಗೆ ಕರೆದನು ಹರುಷದಿ. ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಮಧ್ಯದೊಳಗೆ ಅರ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು.
ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ್ತಾ ಚಂದದಿ ತಾ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡ ಕಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಮೇಲೆ ಬಿದ್ದು ನಿನ್ನರೀಗಲೇ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಲಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ದಿನ ಹುಲಿಯೇ ಕೇಳು, ಕಂದನಿರುವನು ತೊಟ್ಟಿಯೊಳಗೆ. ಒಂದು ನಿಮಿಷದಿ ಮೊನೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿದೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು. ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು.
ವಶವ ಮಾಡದಂತೆ ಕವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಯವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಯವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸೀತು ಮೊಲೆಯ ಬೇಗದಿ. ಚೆನ್ನಗೊಲ್ಲನ ಕರೆದು ತಾನು ಮುನ್ನ ತಾದಿಂತೆಂದಿತು. ಚೆನ್ನಗೊಲ್ಲನ ಕರೆದು ತಾನು ಮುಂದ ತಾದಿಂತೆಂದಿತು. ನಿನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರಿ. ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರಿ. ಈವನು ಸೌಭಾಗ್ಯ ಸಂಪದ ಭಾವ ಜಪಿತ ಕೃಷ್ಣನು. ಈವನು ಸೌಭಾಗ್ಯ ಸಂಪದ ಭಾವ ಜಪಿತ ಕೃಷ್ಣನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹೌದು, ನಮಗೆಲ್ಲ ಕಥೆಗಳು ತಿಳಿದಿವೆ, ಗೋವಿನ ಮಹತ್ವವೂ ಗೊತ್ತಿದೆ. ಆದರೆ ಬಳಸಿ ಎಸೆಯುವ ವಿಕೃತಿಯಿಂದ ನಾವೆಲ್ಲ ವಿಸ್ಮೃತಿಗೆ ಜಾರುತ್ತಿದ್ದೇವೆ. ಈ ವಿಸ್ಮೃತಿಯಿಂದ ಹೊರಬರೋಣ, ಅರಿವನ್ನು ಬೆಳೆಸಿಕೊಳ್ಳೋಣ. ನಮ್ಮ ಪರಿಸರ, ಮನೆ, ನಮ್ಮತನವನ್ನು ಉಳಿಸುವ ಸಲುವಾಗಿ ಹಸುಗಳನ್ನು ಸಾಕುವ, ಉಳಿಸಿ ಬೆಳೆಸುವತ್ತ ನಮ್ಮ ಚಿತ್ತ ಹರಿಸೋಣ. ನೀನಾರಿಗಾದೆಯೋ
ಹಸುವಿನ ವಿವಿಧ ಉತ್ಪನ್ನಗಳನ್ನು ಬಳಸಿ 1000ಕ್ಕೂ ಹೆಚ್ಚು ಬಗೆಯ ಔಷಧಗಳು ತಯಾರಾಗುತ್ತಿದ್ದು, ಸ್ವದೇಶಿ ಮೌಲ್ಯವರ್ಧನೆಯ ಈ ಜಾಗೃತಿಗೆ ಕಿವಿಯಾಗೋಣ. ಸಾತ್ವಿಕ ಆಹಾರವಾಗಿರುವ ಹಸುವಿನ ಉತ್ಪನ್ನಗಳಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮುಂತಾದ ಸಾತ್ವಿಕ ಆಹಾರಗಳ ಸೇವನೆಯಿಂದ ಆರೋಗ್ಯವಂತರಾಗೋಣ. ತನ್ಮೂಲಕ ವೃಷ್ಟಿಯಿಂದ ಸಮಷ್ಟಿಯ ವಿಕಾಸ ಪಥದಲ್ಲಿ ಮುನ್ನಡೆಯೋಣ ಎಂದು ಹೇಳುತ್ತಾ ಎಲ್ಲರಿಗೂ ಸಾಷ್ಟಾಂಗ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಜಯ ಜಯ ಗೋಮಾತಾ, ಜಯ ಜಯ ಗೋಮಾತಾ, ಜಯ ಜಯ ವಿಶ್ವಮಾತಾ, ಜಯ ಜಯ ವಿಶ್ವಮಾತಾ. ಸತ್ಯ ಸಾಕ್ಷಿಗೆ, ಸತ್ಯಮೂರ್ತಿಗೆ, ಸತ್ಯದೇವಿಗೆ ಮಂಗಳೋ, ಸತ್ಯ ತತ್ವಗೆ, ಸತ್ಯ ಧರ್ಮಕ್ಕೆ ಮಂಗಳೋ. ಕರುಣೆ ಕನಿಕರ ಪ್ರೀತಿ ಮಮತೆಯ ಸಿರಿಯ ಗೋವಿಗೆ ಮಂಗಳೋ. ಭರಿತ ವಾತ್ಸಲ್ಯದಲ್ಲಿ ಜಗವನೋ ಪೊರೆವ ಮಾತೆಗೆ ಮಂಗಳಂ. ಕರುಣೆ ಕನಿಕರ ಪ್ರೀತಿ ಮಮತೆಯ ಸಿರಿಯ ಗೋವಿಗೆ ಮಂಗಳೋ. ಕನ್ನಡ ನೆಲದಲ್ಲಿ ಮೂಡಿದ ಪುಣ್ಯಕೋಟಿಗೆ ಮಂಗಳೋ. ಕನ್ನಡ ನೆಲದಲ್ಲಿ ಮೂಡಿದ ಪುಣ್ಯಕೋಟಿಗೆ ಮಂಗಳೋ. ಮಂಗಳಂ. ಜಯ ಜಯ ಪುಣ್ಯಕೋಟಿಗೆ, ಜಯ ಜಯ ಗೋಮಾತೆಗೆ, ಜಯ ಜಯ ಗೋಮಾತೆಗೆ, ಜಯ ಜಯ ಗೋಮಾತೆಗೆ ಮಂಗಳೋ. ಗೋರಕ್ಷೋ ರಕ್ಷಿತಃ, ಗೋರಕ್ಷೋ ರಕ್ಷಿತಃ, ಗೋರಕ್ಷೋ ರಕ್ಷಿತಃ, ಗೋರಕ್ಷೋ ರಕ್ಷಿತಃ. ನೆರೆದವರಿಗೆಲ್ಲ ಸಹೃದಯ ಧನ್ಯವಾದಗಳು. ಗೋ ರಕ್ಷೋ ರಕ್ಷಿತಃ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪುಣ್ಯಕೋಟಿ ಎಂಬ ನೃತ್ಯ ರೂಪಕವನ್ನು ಬಹಳ ಅರ್ಥಪೂರ್ಣವಾಗಿ ಪ್ರಸ್ತುತಪಡಿಸಿರುವಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿನ ಮುಖ್ಯ ಶಿಕ್ಷಕಿ ಶ್ರೀಮತಿ ಆಶಾ ಬೆಳ್ಳಾರೆ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಶ್ರೀ ಶೇಖರ್ ನಾರಾವಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪ್ರಸಾದವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಆಶಾ ಬೆಳ್ಳಾರೆ ಕನ್ನಡ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರಿಗೆ ಶ್ರೀ ಶೇಖರ್ ನಾರಾವಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀ ದೇವರ ಪ್ರಸಾದವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.